ತಪಾಸಣೆ ನಡೆಸ್ತಾ ಇದ್ದ ಪೊಲೀಸರ ಮೇಲೆಯೇ ಗೋಕಳ್ಳರು ಅಟ್ಟಹಾಸವನ್ನ ಮೆರೆದಿದ್ದು ಕಾರು ಹತ್ತಿಸಿ ಕೊಲೆಗೆ ಯತ್ನಿಸಿದಂತಹ ಘಟನೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹೊಕ್ರಟ್ಟೆ ಕ್ರಾಸ್ ಬಳಿ ಇಂದು ಬೆಳಗ್ಗೆ ನಡೆದಿದೆ. ಘಟನೆಯಲ್ಲಿ ಪೊಲೀಸರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರ್ಕಳ ಗ್ರಾಮಾಂತರ ಠಾಣೆಯ ಎಸ್ಐ ತೇಜಸ್ವಿ ಟಿಐ ಹಾಗೂ ಸಿಬ್ಬಂದಿ ರಂಜಿತ್ ಕುಮಾರ್, ಸತೀಶ್ ನಾಯಕ ಅವರು ಬೆಳಗಿನ ಜಾವ 3:15 ವೇಳೆಗೆ ಮುಡಾರು ಗ್ರಾಮ ಹೆಪಜಾರುವಿನಲ್ಲಿ ವಾಹನ ತಪಾಸಣೆ ಮಾಡ್ತಾ ಇದ್ದ ಸಂದರ್ಭ ಬಜಗೋಡಿ ಕಡೆಯಿಂದ ಮಾಳ ಕಡೆಗೆ ಓರ್ವ ಬೈಕ್ ಸವಾರ ಹಾಗೂ ಒಂದು ಕಾರು ಅತಿ ವೇಗವಾಗಿ ಬರ್ತಾ ಇತ್ತು. ಇದನ್ನು ಕಂಡು ಎಸ್ಐ ಅದರಲ್ಲಿ ದನಗಳು ಇದ್ದಂತಹ ಬಗ್ಗೆ ಅನುಮಾನವನ್ನ ಪಟ್ಟು ಬೈಕ್ ಹಾಗೂ ಕಾರನ್ನು ನಿಲ್ಲಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಆದರೆ ಆರೋಪಿಗಳು ವಾಹನವನ್ನ ನಿಲ್ಲಿಸದೆ ಬ್ಯಾರಿಕೇಡ್ಗೆ ಹೊಡೆದು ಪೊಲೀಸರ ಮೇಲೆ ಕಾರನ್ನ ಹತ್ತಿಸಲು ಮುಂದಾದಾಗ ಪೊಲೀಸರು ರಸ್ತೆಗೆ ಹಾರಿದ್ದಾರೆ. ಈ ವೇಳೆ ಬೈಕ್ ಸವಾರ ಬೈಕ್ ಸಹಿತ ರಸ್ತೆ ಬದಿಯ ಚರಂಡಿಗೆ ಬಿದ್ದಿದ್ದು ಬೈಕ್ ಬಿಟ್ಟು ಓಡಲು ಯತ್ನಿಸಿದಾಗ ಪೊಲೀಸರು ಆರೋಪಿ ಸೈಯದ್ ಜುವಾದ್ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಾರು ಚಾಲಕ ಹಾಗೂ ಅದರಲ್ಲಿ ಇದ್ದಂತಹ ಮತ್ತೋರ್ವ ಪರಾರಿಯಾಗಿದ್ದಾರೆ. ಘಟನೆಯಲ್ಲಿ ಬೈಕಿಗೆ ಸಂಪೂರ್ಣ ಹಾನಿಯಾಗಿದ್ದು ಗ್ರಾಮಾಂತರ ಎಸ್ಐ ತೇಜಸ್ವಿ ಹಾಗೂ ಓರ್ವ ಪೊಲೀಸರಿಗೆ ಗಾಯಗಳಾಗಿದ್ದು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ.